ಅತ್ಯಂತ ಚಿಕ್ಕದಾದ ಸ್ಥಳ ಮತ್ತು ಕಡಿಮೆ ಸಮಯದಲ್ಲಿ ಸುಳ್ಯದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಎಲ್ಲ ಸಮುದಾಯಗಳಿಗೂ ಶಿಕ್ಷಣ ನೀಡುವ ಮೂಲಕ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡ ಅವರು ಸಾಮಾಜಿಕ ಬದಲಾವಣೆಗೆ ಕಾರಣರಾಗಿದ್ದಾರೆ ಎಂದು ಕೇಂದ್ರದ ವಾಣಿಜ್ಯ ಮತ್ತು ವಿಮಾನಯಾನ ಸಚಿವ ಸುರೇಶ್ ಪ್ರಭು ಹೇಳಿದರು. ಸುಳ್ಯ ಖಾಸಗಿ ಬಸ್ ನಿಲ್ದಾಣದ ಬಳಿ ದಿವಂಗತ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡ ಸ್ಮಾರಕ ನಿರ್ಮಾಣ ಸಮಿತಿ ವತಿಯಿಂದ ನಿರ್ಮಾಣಗೊಂಡಿರುವ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರ ಪ್ರತಿಮೆಯ ಅನಾವರಣ ಕಾರ್ಯಕ್ರಮ ಮತ್ತು ಕೆವಿಜಿ ಆಯುರ್ವೇದ ಕಾಲೇಜು ಸಭಾಂಗಣದಲ್ಲಿ ನಡೆದ ಪ್ರತಿಮೆ ಲೋಕಾರ್ಪಣೆ ಸಮಾರಂಭವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸಮಾಜದ ಅಭ್ಯುದಯಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡುತ್ತೇವೆ ಎನ್ನುವ ಗುರಿ ಪ್ರತಿಯೊಬ್ಬರಲ್ಲಿಯೂ ಇರಬೇಕು. ಯುವ ಜನತೆ ಎಲ್ಲಾ ವಿಷಯಗಳನ್ನು ಸವಾಲಾಗಿ ಸ್ವೀಕಾರ ಮಾಡುವ ಮೂಲಕ ಸಾಧನೆ ಮಾಡಬೇಕು. ಎಲ್ಲ ಸಮುದಾಯಗಳನ್ನು ಗೌರವಿಸುವುದರಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಶಿಕ್ಷಣದ ಮೂಲಕ ಮಾತ್ರ ಬದಲಾವಣೆ ಸಾಧ್ಯ ಎಂದು ಹೇಳಿದರು. Unless we all join hands, each one of us offers something good for the country, and then only we'll realize the true potential of India. So let me offer my best wishes. I'm very happy that this particular place offers courses in Ayurveda, teaches people the ancient art, ancient science, which was designed to serve the humanity. Ayurveda has all the possible solution to all the problems. ಮುಖ್ಯ ಅತಿಥಿಯಾಗಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡಿ, ದೇಶದಲ್ಲಿ ಸಾಧಕರು ಸಾಕಷ್ಟು ಮಂದಿ ಇದ್ದಾರೆ, ಆದರೆ ದೇಶಕ್ಕೆ ನಕ್ಷತ್ರದಂತೆ ಮಿನುಗುವ ಸಾಧಕರು ಅಪರೂಪ. ಅವರಲ್ಲಿ ಒಬ್ಬರು ಡಾಕ್ಟರ್ ಕುರುಂಜಿ ಅವರು. ಕುಗ್ರಾಮವಾಗಿದ್ದ ಸುಳ್ಯವನ್ನ ಇಡೀ ದೇಶ ಗುರುತಿಸುವಂತೆ ಮಾಡಿರುವ ಕೀರ್ತಿ ಕುರುಂಜಿ ಅವರದ್ದಾಗಿದೆ. ಅವರು ಇಡೀ ಸಮಾಜಕ್ಕೆ ಬೆಳೆದು ಸಮಾಜಕ್ಕಾಗಿಯೇ ಎಲ್ಲವನ್ನ ಬಿಟ್ಟು ಹೋಗಿದ್ದಾರೆ ಎಂದರು. ಹೋಗಿದ್ದಾರೆ, ಜನರ ಮನಸ್ಸಿನ ಮರೆತು ಹೋಗಿದ್ದಾರೆ. ಆದರೆ ಯಾವ ಸಮಾಜಕ್ಕಾಗಿ ಬದುಕಿದ್ದಾರೋ, ಸಮಾಜದ ಋಣವನ್ನು ತೀರಿಸಿದ್ದಾರೋ, ಸಮಾಜದ ಕಟ್ಟ ಕಣೆಯ ವ್ಯಕ್ತಿಯ ಕಣ್ಣೀರನ್ನು ವಹಿಸಿದ್ದಾರೋ ಅವರು ನಕ್ಷತ್ರ ಆಗಿದ್ದಾರೆ. ನಮ್ಮ ದೇಶದಲ್ಲಿ ಕುರುಂಜಿ ವೆಂಕಟರಮಣಗೌಡರು ಶಿಕ್ಷಣ ಕ್ಷೇತ್ರವನ್ನು ನಕ್ಷತ್ರವಾಗಿರುತ್ತಾರೆ. ಹಾಗಾಗಿ ಅವರ ಭೂಮಿಗಳಿಗೆ ನಿರ್ಮಾಣ ಪದವಿಯನ್ನು ಪಡೆಯುವುದಕ್ಕೆ, ಹಳ್ಳಿಯ ಒಬ್ಬ ಬದುಕನ್ನು ಸಾಗಿಸುವಂತ ಕೃಷಿಕ ಒಬ್ಬ ಡಾಕ್ಟರ್ ಆಗುವುದಕ್ಕೆ, ಸುಳ್ಳಿನಂತಹ ಕುಗ್ರಾಮದಿಂದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಯುವುದಕ್ಕೆ ಕಾರಣೀಭೂತರು ಯಾರು ಹೇಳಿದ್ರೆ ಅದು ಕುರುಂಜಿ ಅವರು. ಸುಳ್ಯ ಶಾಸಕ ಸಂಘಾರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಅಕಾಡೆಮಿ ಲಿಬರಲ್ ಎಜುಕೇಷನ್ ಅಧ್ಯಕ್ಷ ಡಾಕ್ಟರ್ ಚಿದಾನಂದ, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರೇಣುಕಾ ಪ್ರಸಾದ್, ದಿವಂಗತ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡ ಸ್ಮಾರಕ ನಿರ್ಮಾಣ ಸಮಿತಿ ಅಧ್ಯಕ್ಷ ಕೃಷ್ಣ ಪ್ರಸಾದ್ ಮಡ್ತಿಲ, ಸುಳ್ಯ ಎಪಿಎಂಸಿ ಅಧ್ಯಕ್ಷ ಧೀರಣ್ಣಗೌಡ, ತಾಲೂಕು ಪಂಚಾಯತ್ ಅಧ್ಯಕ್ಷ ಚನ್ಯ ಕಲ್ತಡ್ಕ, ನಗರ ಪಂಚಾಯತ್ ಅಧ್ಯಕ್ಷೆ ಶೀಲಾವತಿ ಮಾಧವ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಪದ್ಮನಾಭ, ವಿ4 ನ್ಯೂಸ್ 24/7 ಸುಳ್ಯ.